ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಇವತ್ತು ನೀವು ನೋಡ್ತಾ ಇರಬಹುದು, ನಾನು ಆಪ್ರನ್ ಹಾಕಿ ಬಂದಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಆಶೀರ್ವಾದ್ ಮೆಣಸಿನ ಹುಡಿ ಮತ್ತು FM 92.7 ಇವರ ಪ್ರಾಯೋಜಕತ್ವದಲ್ಲಿ ಅಕ್ಟೋಬರ್ 15ರಂದು ಒಂದು ಕುಕ್ಕಿಂಗ್ ಕಾಂಪಿಟಿಷನ್ ಇತ್ತು, ಕಿಚನ್ ಸೂಪರ್ ಸ್ಟಾರ್ ಅಂತ. 15 ಜನರಲ್ಲಿ ನಾನು ಒಬ್ಬಳು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆಯೇ ಇವರು ಒಂದು ಒಳ್ಳೆ ಕುಕ್ಕಿಂಗ್ ಕಾಂಪಿಟಿಷನ್ ಕೊಟ್ಟಿದ್ದಾರೆ. ಅಂದರೆ ಇಂತಹ ಕಾಂಪಿಟೇಷನನ್ನು ಇನ್ನೂ ಅವರು ಮಾಡಲಿ ಅಂತ ನಾನು ಅವ್ರ ಹತ್ರ ಕೇಳಿಕೊಳ್ತೇನೆ. ಹಾಗೆ ನಮಗೆ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಆಗಲಿ ಎಲ್ಲವನ್ನು ಚೆನ್ನಾಗಿ ಅವರು ಅರೇಂಜ್ ಮಾಡಿದರು. ಹಾಗೆಯೇ ನಯನ ಅವರು, RJ ನಯನ ಅವರು ನನಗೆ ಒಂದು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ನನಗೆ ಕಾಂಪಿಟೇಷನಲ್ಲಿ ಭಾಗವಹಿಸಲಿಕ್ಕೆ ಸಹಕಾರ ಮಾಡಿದರು. ಅವರಿಗೆ ನನ್ನ ಪರವಾಗಿ ತುಂಬ ಒಂದು ಧನ್ಯವಾದಗಳು. 15 ಜನರಲ್ಲಿ ನನಗೂ ಒಂದು ಪ್ರೈಸ್ ಸಿಕ್ಕಿತು ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ RJ ನಯನ ಮತ್ತು ಆಶೀರ್ವಾದ್ ಮೆಣಸಿನ